ಜಮೀನಿಗೆ ಬಂದ ಹಸುಗಳಿಗೆ ನಾಡಕೋವಿಯಿಂದ ಶೂಟ್ ಮಾಡಿದ ಪ್ರಕರಣ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ನಡೆದಿದೆ. ಬೆಳಾಲ ಗ್ರಾಮದ ಅಂಗಡಿ ಜಡ್ಡು ಪರಿಸರದಲ್ಲಿ ಅಮಾನವೀಯ ಕೃತ್ಯ ನಡೆದಿದ್ದು, ಸ್ಥಳೀಯ ನಿವಾಸಿ ನರಸಿಂಹ ಎಂಬಾತನ ಮೇಲೆ ದೂರು ದಾಖಲಾಗಿದೆ. ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು, ಗುಲಾಬಿ ಎಂಬ ಮಹಿಳೆಯ 2 ಹಸುಗಳು ಸಾವನ್ನಪ್ಪಿವೆ. ಸುಮಾರು 6 ಹಸುಗಳಿಗೆ ಗಾಯವಾಗಿದೆ. ನಾಡಕೋವಿಯಿಂದ ಗುಂಡು ಬಿದ್ದಿದ್ದು, ಇವರಿಗೆ 4 ಹಸುಗಳು ಸಾವು ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ನರಸಿಂಹ ನಾಪತ್ತೆಯಾಗಿದ್ದಾನೆ. ಸಾಲ ಮಾಡಿ 2 ದಿನ ತಗೊಂಡಳು. ಆಮೇಲೆ ಹಾಲೆಲ್ಲ ಕರೆದು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ದೆ ನಾನು. ಒಂದಿನ ಮೇಯ್ತಿರುವ ದನಿನ ನರಸಿಂಹಕುಲ ಎಂಬ ಕೋಬಿಯಲ್ಲಿ ಹೊಡೆದ ತಕ್ಷಣ ಆಮೇಲೆ ಯಾಕಂತ ಕೇಳಿದೆ ನಾನು. ಯಾಕಲ್ಲ ಅದಕ್ಕಲ್ಲ ನಿನಗೊಂದ ನನಗೆ ಕೋಬಿ ತೋರ್ದ. ಆಮೇಲೆ ಕೋಬಿ ತೋರಿದ ತಕ್ಷಣ ಹೆದರ್ಕೊಂಡು ಮನೆಗೆ ಓಡ್ ಬಂದ ತಕ್ಷಣ ನನ್ನ ಗಂಡ ಮತ್ತು ಬಾವೆಲ್ಲ ಇದ್ದಿದ್ರು. ಕರ್ಕೊಂಡು ಹೋಗಿ ತೋರಿದೆ. ಅಲ್ಲಿ ನನ್ನ ದನ ಸತ್ತು ಬಿದ್ದಿತ್ತು, ಕೋಬಿಯಲ್ಲಿ ಹೊಡೆದು ಸತ್ತು ಹೋಯ್ತದು. ಆಮೇಲೆ ಅವನ ಮನೆಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡೋಗಿ ಕೇಳಿದೆ, ಯಾಕಂತ ಕೇಳ್ದಂಗೆ ಅವ್ನು ಹೇಳ್ದೆ 4 ದಿನ ಹೊಡೆದು ಕೊಂದಿದೆ ನಾನು. ಮತ್ತು ಕುದೀತಲ್ಲ ನಿನಗೆ 10-15 ದಿನಕ್ಕೆಲ್ಲ ಪೆಟ್ಟು ಮಾಡಿದೆ. ಆಮೇಲೆ ಅದಕ್ಕೆ ಅದು ಗೊತ್ತಿ ನಿನಗೂ ಬರ್ತದೆ ನನಗೆ ಜೀವ ಬೆದರಿಕೆ ಹಾಕಿದ ಅಂತ